ವಣ್ಸೆ ಗ್ರಾಮ ಪಂಚಾಯತ್ನಿಂದ ನಡೆಸಲ್ಪಡ್ತಾ ಇದ್ದ ನೂರಾರು ಮಂದಿ ಮಹಿಳೆಯರಿಗೆ ವರದಾನವಾಗಿದ್ದ ವಣ್ಸೆಯ ಸ್ವಾವಲಂಬನ ಹೊಲಿಗೆ ವೃತ್ತಿ ತರಬೇತಿ ಕೇಂದ್ರವನ್ನ ರಾತ್ರೋರಾತ್ರಿ ಮುಚ್ಚಿರೋದು ಅಕ್ಷಮ್ಯ. ಕ್ಷೇತ್ರದ ಶಾಸಕರು ಅಧಿಕಾರಿಗಳಿಗೆ ಒತ್ತಡವನ್ನ ಹೇರಿ ಪಂಚಾಯತ್ ರಾಜ್ ಕಾಯ್ದೆಯನ್ನ ಗಾಳಿಗೆ ತೂರಿ ಸ್ವಾವಲಂಬಿಯಾಗಿ ಬದುಕ್ತಾ ಇರುವ ಮಹಿಳೆಯರನ್ನ ಬೀದಿಗೆ ತಳ್ಳಿರೋದು ಖಂಡನೀಯ ಅಂತ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಗೋಪಾಲ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ವಣ್ಸೆಯ ಸ್ವಾವಲಂಬನ ಹೊಲಿಗೆ ವೃತ್ತಿ ಮತ್ತು ತರಬೇತಿ ಕೇಂದ್ರವನ್ನು ಕಾನೂನು ಬಾಹಿರವಾಗಿ ಮುಚ್ಚಿರುವುದನ್ನು ಖಂಡಿಸಿ ಕುಂದಾಪುರ ತಾಲೂಕು ಪಂಚಾಯತ್ ರಾಜ್ ಒಕ್ಕೂಟ ಹಾಗೂ ವಿವಿಧ ಸಂಘಟನೆಗಳು ಮತ್ತು ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮಾ ಗರ್ಜನೆ ತಾಲೂಕು ಸಮಿತಿ ಕುಂದಾಪುರ ಆಶ್ರಯದಲ್ಲಿ ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ಬಳಿ ನಡೆದ ಸರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಮಾತನಾಡಿದರು. ಆದಷ್ಟು ಬೇಗ ಈ ನೊಂದ ಮಹಿಳೆಯರು ಪಂಚಾಯತ್ನವರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಮಾತನಾಡಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿ, ಇಲ್ಲದಿದ್ದರೆ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಮಾಜಿ ಶಾಸಕ ಕೆ ಗೋಪಾಲ್ ಪೂಜಾರಿ ಹೇಳಿದರು. ರೈತ ಮುಖಂಡ ಶರತ್ ಕುಮಾರ್ ಶೆಟ್ಟಿಯವರು ಮಾತನಾಡಿ ಕಾಂಗ್ರೆಸ್ ಆಡಳಿತವಿರುವ ಪಂಚಾಯತ್ನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರು ಹಾಗೂ ಅವರ ಜೊತೆಗಾರರು ಅಡ್ಡಗಾಲು ಹಾಕುತ್ತಿರುವುದು ದುರಂತ. ಕಟ್ಟಬೆಲ್ತೂರು ಗ್ರಾಮ ಪಂಚಾಯತ್ ನೂತನ ಕಟ್ಟಡಕ್ಕೂ ಬಿಜೆಪಿ ಸದಸ್ಯನೋರ್ವ ತಡೆ ಹಾಕಿದ್ದಾನೆ. ದಲಿತರ ರುದ್ರಭೂಮಿಗೆ ಜಾಗ ಮೀಸಲಿಟ್ಟರೆ ಅದಕ್ಕೂ ತಡೆ ಹಾಕಲಾಗಿದೆ. ಇದು ನಮ್ಮನ್ನ ಕುಗ್ಗಿಸುವ ತಂತ್ರ. ಇವ್ಯಾವುದಕ್ಕೂ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ್ರು. ಇನ್ನೊಂದೇನು ಕೇಳಿ, ನಾವು ಈ ಪರಿಸರದ ಜನರಿಗೆ ಸ್ಮಶಾನ ಇರಲಿಲ್ಲ, ಒಂದು ಸುಸಜ್ಜಿತ ಸ್ಮಶಾನ ಬೇಕಂತ ತಿಳ್ಕೊಂಡು ನಾವು 5-6 ವರ್ಷದಿಂದ ಹೋರಾಟ ಮಾಡಿ ನಾವು 24 ಸೆಂಟ್ ಜಾಗವನ್ನು ಗ್ರಾಮ ಪಂಚಾಯತಿಗೆ ಸ್ಮಶಾನಕ್ಕೆ ಕಾದಿರಿಸಿ RTC ಕೂಡ ಆಗ್ತದೆ, ರೆಕಾರ್ಡ್ ಆಗ್ತದೆ. ಅದಕ್ಕೆ ನಾವು ಗ್ರಾಮ ಪಂಚಾಯತಿಂದ 1.5 ಲಕ್ಷ ಅನುದಾನ ಇಟ್ಟು ಅದಕ್ಕೆ ಆವರಣ ಗೋಡೆ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಇದೇ ಶಾಸಕರಿಂದ ಆ ಗ್ರಾಮ ಪಂಚಾಯತಿ ಗ್ರ್ಯಾಂಟ್ ಆದ ಜಾಗವನ್ನು ಕ್ಯಾನ್ಸಲೇಷನ್ಗೆ ತಹಸೀಲ್ದಾರಿ ಲೆಟರ್ ಹೋಗ್ತದೆ. ಇದಕ್ಕಿಂತ ಹೆಚ್ಚಿನ ವಿಪರ್ಯಾಸ ಏನು ಬೇಕಾಗ್ತದೆ? ಈ ಸಂದರ್ಭ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಭೀಮಾ ಕರ್ಜನೆಯ ರಾಜ್ಯ ಸಂಚಾಲಕ ಉದಯ್ ಕುಮಾರ್ ತಲ್ಲೂರು, ವಣ್ಸೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಉದಯ್ ಕುಮಾರ್ ಶೆಟ್ಟಿ, ಉಡುಪಿ ಜಿಲ್ಲಾ ರೈತ ಸಂಘದ ವಕ್ತಾರ ವಿಕಾಸ್ ಹೆಗ್ಡೆ, ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಕುಮಾರ್ ಶೆಟ್ಟಿ, ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.